ಹರತಾಳದ ಹಿನ್ನೆಲೆಯಲ್ಲಿ ಭುಗಿಲದ ಸಂಘರ್ಷ ಮುಂದುವರೆದ ಹಿನ್ನೆಲೆಯಲ್ಲಿ ಶುಕ್ರವಾರ 144 ಸೆಕ್ಷನ್ ಜಾರಿಗೊಳಿಸಿ ನಿಷೇಧಾಜ್ಞೆಗೆ ಕಾಸರಗೋಡು ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿದ್ದಾರೆ. ಹರತಾಳ ಸಂಜೆ 6 ಗಂಟೆಗೆ ಮುಕ್ತಾಯಗೊಂಡರೂ ಉದ್ರಿಕ್ತರ ಅಟ್ಟಹಾಸ ಮುಂದುವರೆದಿತ್ತು. ತಲಪಾಡಿ ಭಾಗದಿಂದ ಮಂಜೇಶ್ವರ, ಉಪ್ಪಳ, ಕಾಸರಗೋಡು ಭಾಗಕ್ಕೆ ತೆರಳುತ್ತಿದ್ದವರ ಮೇಲೆ ಮಾರುಕಾಯುಧಗಳಿಂದ ಹಲ್ಲೆಗೈಯುವುದು, ಅಡಗಿ ನಿಂತು ಕಲ್ಲು ತೂರಾಟ ನಡೆಸುವುದು ಮುಂದುವರೆದಿತ್ತು. ಮಂಜೇಶ್ವರದ ಅಲ್ಲಲ್ಲಿ ಹಲವು ಅಂಗಡಿಗಳನ್ನು ನಾಶಗೊಳಿಸಲಾಗಿದೆ. ಮಂಜೇಶ್ವರ ತಾಲೂಕು ವ್ಯಾಪ್ತಿಯಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ. ಗಲ್ಲಿಗಳಲ್ಲಿ ಪೊಲೀಸರು ಗಸ್ತು ತಿರುಗಾಟ ನಡೆಯುತ್ತಿದೆ. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಸಾರಲಾಗಿದೆ. ಈಗಾಗಲೇ ಮಂಜೇಶ್ವರ ಪೊಲೀಸರು ಹಲವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ.